ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಸರ್. ಮತ್ತೆ ಮತ್ತೆ ಅದೇ ಬರುತ್ತಲ್ಲ ಸರ್, ಅದರಿಂದ ನಮ್ಗೆ ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ ಸರ್. ಹೌದಮ್ಮ, ವೇದಾಂತದಲ್ಲಿ ಜಾಸ್ತಿ ಪ್ರಾರ್ಥನಾ ಎಲ್ಲ ಮತ್ತೆ ಮತ್ತೆ ರಿಪೀಟ್ ಆಗುತ್ತಲ್ಲ ಸರ್, ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಸರ್. ಹೌದಮ್ಮ. ಯಾಕೆ ಅಂದರೆ ವೇದಾಂತ ಜಾಸ್ತಿ ಇಲ್ಲ, ಇರೋದನ್ನೇ ರಿಪೀಟೆಡಾಗಿ ಬೇರೆ ಬೇರೆ ರೀತಿಗಳಲ್ಲಿ ಹೇಳ್ತಾರೆ. ನೀವೊಂದು ಸ್ವಲ್ಪ ಈ ರೀತಿ ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ತಿಳಿಸುವಾಗ ತಿಳ್ಕೊಳಕ್ಕೆ ಹೋದರೆ ವೇದಾಂತದಷ್ಟು ಸುಲಭ ಮತ್ತೊಂದಿಲ್ಲಮ್ಮ. ಯಾರಿಗೆ ಬೇಕಾದರೂ ಅರ್ಥ ಆಗುತ್ತೆ. ಅದಕ್ಕೆ ಹೇಳಿದ್ದು ಪಾಮರರಿಗೋಸ್ಕರ ಮಾಡಿದ್ದು ಶಂಕರಾಚಾರ್ಯ. ಅಂದರೆ ನಮಗೇನು ಸಂಸ್ಕೃತ ಬರಬೇಕು ಅಂತೇನಿಲ್ಲ, ನಿಮ್ಗೆ ಆಯಾ ಲ್ಯಾಂಗ್ವೇಜ್ಗಳಲ್ಲಿ ನೀವು ಅರ್ಥ ಮಾಡ್ಕೊಂಡಿದ್ದಾದರೆ ಇದರಷ್ಟು ಸುಲಭವಾಗಿರೋದು. ನಾನು ಡಾಕ್ಟ್ರ್ ಆಗಬೇಕಾದ್ರೆ 6 ವರ್ಷ ಅಲ್ಲ 30 ವರ್ಷ ಕಷ್ಟಪಡಬೇಕು. ಇದಕ್ಕೇನು ಕಷ್ಟಪಡಬೇಕಾಗಿಲ್ಲ ಅಂತಾರೆ. 12 ವರ್ಷ ಕಷ್ಟಪಡ್ರಿ ಸಾಕು, ಮುಕ್ತರಾಗ್ಬಿಡ್ತೀವಿ. ಬಟ್ ನಾವು ಮಾಡೋದಿಲ್ಲ, ಅಷ್ಟೇ ಬೇಕಾಗಿರೋದು. ಆದರೆ ಪ್ರಪಂಚ ಬಿಡಬೇಡ್ರಿ, ಪ್ರಪಂಚ ಮಾಡ್ತಾ ಜೊತೆಗೆ ಸೇರಿಸ್ಕೊಂಡು ಹೋಗ್ರಿ. ನೋಡ್ರಿ, ಒಂದಲ್ಲ ಒಂದು ಜನ್ಮದಲ್ಲೋ ಒಂದು ದಿನ ಮುಕ್ತರಾಗ್ಬಿಡ್ತೀವಿ. ಅದಕ್ಕೆ ಮತ್ತೆ ಈ ಒಂದು ಪ್ರಶ್ನೆ ಕೇಳ್ತಾರೆ ಶಂಕರಾಚಾರ್ಯನ, ಹೇಳಿದ್ದನ್ನೇ ಮತ್ತೆ ರಿಪೀಟೆಡ್ ಆಗಿ ಯಾಕೆ ಹೇಳ್ತೀರಾ ಅಂತ. ಉತ್ತರ ಗೊತ್ತಾ ನಿಮಗೆ? ನಮ್ಮ ಸ್ವರೂಪನೇ ಅದು, ಎರಡಿಲ್ಲ ತಿಳ್ಕೊಳ್ಳೋಕೆ, ನಾವೇ ಆಗಿದ್ದೀವಿ, ಅದರಿಂದ ತಿಳ್ಸೋದು ಕಷ್ಟ, ಅದರಿಂದ ಮತ್ತೆ ಮತ್ತೆ ಹೇಳೋದು ಸರ್. ಹಾಗಲ್ಲ, ಆತ್ಮಸ್ವರೂಪನ ತುಂಬ ಸೂಕ್ಷ್ಮವಾಗಿರ್ತಾನೆ ಅವನು. ಕರ್ಮೇಂದ್ರಿಗಳು ಜ್ಞಾನೇಂದ್ರಿಗಳು ಅಂತಃಕರಣಕ್ಕೆ ಸಿಗೋದಿಲ್ಲ. ಅದಕ್ಕೋಸ್ಕರ ಮತ್ತೆ ಬೇರೆ ಬೇರೆ ರೀತಿಗಳಲ್ಲಿ ನೋಡ್ರಿ, ಆ ಉಪನಿಷತ್ತುಗಳಲ್ಲಿ ಒಂದೊಂದು ಕಡೆ ಒಂದೊಂದಕ್ಕೆ ಆತ್ಮನಿಗೆ ಡೆಫಿನೇಷನ್ ಕೊಟ್ಟು ಒಂದೊಂದು ರೀತಿಯಿಂದ ತಿಳಿಸ್ತಾ ಹೋಗ್ತಾರೆ. ಅಷ್ಟು ತಿಳಿಸಿದ್ರು ನಮಗೆ ನಿಂತ್ಕೊಳ್ಳೋಗ್ತಾರಲ್ಲ, ಕಷ್ಟ ಇದೆ ಅಷ್ಟೇ. ಆ ಥರ ಎಷ್ಟು ಸುಲಭವಿದೆಯೋ ಅಷ್ಟೇ ಕಷ್ಟ ಇದೆ ಅಂತ ಹೇಳ್ತಾರೆ. ಇಲ್ಲಿರೋದು ಇಷ್ಟೇ, ಇರೋದು ಆತ್ಮ. ತಪ್ಪಾಗಿ ನಾನು ಅನಾತ್ಮ ಅಂತ ತಿಳ್ಕೊಂಡಿದ್ದೀನಿ, ಇರೋದು ಹಗ್ಗ ಹಾವು ಅಂತ ತಿಳ್ಕೊಂಡಿದ್ದೀನಿ, ಮುಗಿದೋಯ್ತಪ್ಪ. ಈ ಎರಡಿಗೇನು ಕಷ್ಟ ಇದೆಯೇನೋ? ಈಗ ನಾನು ನಿಜವಾದ ನನ್ನ ಸ್ವರೂಪ ಪರಮಾತ್ಮ ಸ್ವರೂಪ ಅಂತ ತಿಳ್ಕೊಬೇಕು, ಸಾಧನೆಗಳು ಮಾಡಬೇಕು. ಎಲ್ಲ ನಮಗೆ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಸ್ಪಷ್ಟವಾಗಿ ತೋರಿಸ್ಬಿಟ್ಟಿದ್ದಾರೆ. ಮತ್ತಿನ್ನೇನು ಡೌಟ್ ಇದೆ? ಅದಕ್ಕೆ ನೀವು ಒಂದು ಈ ಬೇಸ್ಮೆಂಟ್ ಸ್ವಲ್ಪ ತಿಳ್ಕೊಂಬಿಟ್ರೆ ಆಮೇಲೆ ನೋಡ್ರಿ, ನೀವು ಯಾವ ಪುಸ್ತಕ ಓದಿರ್ತೀರಿ ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ. ಗುರುಗಳು ಬೇಕಾಗುತ್ತೆ. ಕುಲಕರ್ಣಿ ಸ್ವಾಮಿಗಳಿಗೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಭಾಷ್ಯಪಾಠ ಮಾಡಿ, ಇನ್ನು ನಾನೆಲ್ಲ ಕಳಿಸೋದು ನಿಮ್ಮ ದತ್ತಾತ್ರೇಯ ಕಳಿಸ್ತಾನೆ, ಹೋಗ್ರಿ ಎಲ್ಲಿದ್ದರೆ ಅಲ್ಲಿ ಓದ್ಕೊ ಹೋಗ್ರಿ ಅಂತ. ಅವರು ಏಕಲವ್ಯ ಅಂತಾರೆ. ಗುರುಗಳ ಹತ್ರ ಇರೋಕ್ಕಾಗ್ತಾ ಇರಲಿಲ್ಲ ಅವ್ರದ್ದು. ದಾವಣಗೆರೆಯಲ್ಲಿ ಅವ್ರ ಸಂಸಾರ ಎಲ್ಲ ಇತ್ತು. ಅವರೇ ಹೋಗಿಂದ ಓದ್ಕೊಳ್ಳೋಕೆ ಶುರು ಮಾಡಿದ್ರು. ಎಷ್ಟು ಚೆನ್ನಾಗಿ ಅರ್ಥ ಆಯ್ತು, ಅವರೆಲ್ಲ ನಮ್ಗೆ ತಿಳಿಸ್ಕೊಟ್ಲಿಲ್ವ? ಆದ್ದರಿಂದ ನಮಗೆ ತಾನೇ ಇವಾಗ ಕುಲಕರ್ಣಿ ಸ್ವಾಮಿಗಳು ಎಷ್ಟು ವರ್ಷ ಮಾಡಿದ್ರು? 3 ವರ್ಷದಲ್ಲಿ ನಾವು ಕರೆಕ್ಟಾಗಿ ಅವ್ರ ಹತ್ರ ಅವ್ರು ನಮ್ಗೆ ಸಿಕ್ಕಿದ್ದು 1.5 ವರ್ಷ ಅಥವಾ 1 ವರ್ಷ, ಸಾರಿ 1 ವರ್ಷ. ಆ 1 ವರ್ಷದಲ್ಲಿ ಅವ್ರು ಹಾಕ್ಕೊಟ್ಟಿದ್ದು ಬೇಸ್ಮೆಂಟು, ಜೊತೆಗೆ ಭಗವತ್ಪಾದರು ಕೊಟ್ಟಿದ್ದು ಜ್ಞಾನದ್ದು, ಅವರ ಅನುಭವದ ಮಾತುಗಳು ಎಷ್ಟು ಇಲ್ಲಿವರೆಗೂ ಕರ್ಕೊಂಬರೋಕ್ಕೆ ಶುರುವಾಯಿತು. ಆದ್ದರಿಂದ ಕಷ್ಟ ಇಲ್ಲ, ಎಲ್ಲ ಅವ್ರು ಕೊಟ್ಟಿದ್ದಾರೆ. ಇನ್ನು ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಪುಸ್ತಕ ನಮ್ಮ ಕೈನಲ್ಲಿದೆ, ಕನ್ನಡದಲ್ಲಿ ಒಳ್ಳೆ ಡಿಟೆಕ್ಟಿವ್ ಪುಸ್ತಕ, ಸುಲಿದ ಬಾಳೆಹಣ್ಣಾಗಿದೆ. ನೀವು ಯಾವ ಪುಸ್ತಕ ತಗೊಳ್ರಿ ಇದೇ ವಿಚಾರ ಬರ್ತಾ ಇರುತ್ತೆ. ಆಗ ಅರ್ರೆ ಅಲ್ಲ ಅದು ಹೇಳಿದ್ರು, ಅದಕ್ಕೂ ಇದಕ್ಕೆ ಎಷ್ಟು ಕನೆಕ್ಷನ್ ಇದೆ, ಇಲ್ಲಿ ಇನ್ನೂ ಅರ್ಥ ಆಯಿತು ಅಂತ ಬರ್ತಾ ಇರುತ್ತೆ. ಸುಮ್ಮನೆ ಓದ್ತಾ ಹೋಗ್ರಿ ಸಾಕು, ಮುಕ್ತರಾಗ್ತೀವೋ ಬಿಡ್ತೀವೋ. ಸಮಯ ಅವಾಗ ಹೊರಗಡೆ ಪ್ರಪಂಚದ ಕಡೆ ಹೋಗೋದಿಲ್ಲ, ಈ ಕಡೆ ಹೋಗುತ್ತೆ. ಓದೋ ಅಭ್ಯಾಸ ಇಟ್ಕೊಂಡು ನೀವು ಓದ್ತಾ ಹೋದರೆ, ಮೊದಲನೇ ಪುಸ್ತಕದಿಂದ ಸ್ವಾಮಿಗಳು ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರಬ್ಬ. ಮೊದಲನೇ ಸಾರಿ ಆಧ್ಯಾತ್ಮಕ್ಕೆ ಬಂದರೆ ಯಾವ ಪುಸ್ತಕ ಓದಬೇಕು? ರಸ ನಿಮಿಷಗಳು ಏನೋ ಅಲ್ಲ, ಆಧ್ಯಾತ್ಮವೆಂದರೆ ಏನು, ಅಲ್ಲಿಂದ ತೊಗೊಂಬರ್ತಾರೆ, ಕೊನೆಯವರೆಗೂ ಭಾಷ್ಯದವರೆಗೂ ತೊಗೊಂಬರ್ತಾರೆ. ನೀವು ಆ ಥರ ಓದ್ಕೊಂಬರ್ರಿ. ಅಲ್ಲಿ ಅವರು 200 ಪುಸ್ತಕಗಳ ಮೇಲೆ ಬರೆದಿದ್ದಾರೆ, ನೀವು ಅಷ್ಟು ಓದಬೇಕಾಗಿಲ್ಲ. ನೀವು ಓದಿದ್ರೆ ಒಂದು 100 ಪುಸ್ತಕ ಓದಿದ್ರೆ ಸಾಕು. ನಾನು 150 ಪುಸ್ತಕನ PhD PDF ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಾನೆಲ್ಲ ಓದಿರೋದೆಲ್ಲ ಅವ್ರದ್ದೆಲ್ಲ ಪುಸ್ತಕಗಳು ಓದಬೇಕಾಗಿಲ್ಲ. ಅವ್ರು ಇನ್ನೂ ಏನೇನೋ ಬರ್ತಿದ್ದಾರೆ, ಬೇಕಾಗಿತ್ತು ಇಷ್ಟು ಮಾತ್ರ ಓದಿ. ಯಾಕೆ ಅರ್ಥ ಆಗಲ್ಲ ನಮಗೆ? ಅರ್ಥ ಆಗ್ಬಿಡುತ್ತೆ, ಬಟ್ ಸಾಧನೆ ಮಾಡೋ ತತ್ವದಲ್ಲಿ ನಿಲ್ಲೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅರ್ಥ ಆಗೋದು ತೋರುತ್ತಲ್ಲ, ಪ್ರವಚನ ಮಾಡೋದು ತೋರುತ್ತಲ್ಲ, ಪುಸ್ತಕ ಬರೆಯೋದು ತೋರುತ್ತಲ್ಲ, ಆಶ್ರಮ ಕಟ್ಟೋದು ತೋರುತ್ತಲ್ಲ. ಅದಕ್ಕೋಸ್ಕರ ಆಮೇಲೆ ಇನ್ನೊಂದು ಹೇಳೋದು ಮರೆತುಬಿಟ್ಟೆ, ಗುರುಪೌರ್ಣಿಮೆ ಇದೆ, ನಿಮಗೆಲ್ಲ ಕಳಿಸಿದ್ದೀವಿ ನಾವು ಡಿಸ್ಕೋರ್ಸ್ ಗ್ರೂಪ್ನಲ್ಲಿ. 17ನೇ ತಾರೀಕು ಆಶ್ರಮದಲ್ಲಿ ಫಂಕ್ಷನ್ ಇದೆ, ದಯವಿಟ್ಟು ನೀವೆಲ್ಲ ಅಲ್ಲಿಗೆ ಹೋಗಿ.
ಮಧ್ಯಾಹ್ನ ಪ್ರಸಾದ ಭೋಜನ ಇರುತ್ತೆ. ಅಲ್ಲಿ ನಟೇಶ್ ಅಂತ ಅವ್ರನ್ನ ಕರೆಸ್ತಾ ಇದ್ದಾರೆ. ಅವರು ಈ ಮಂಕುತಿಮ್ಮನ ಕಗ್ಗದ ಶ್ಲೋಕಗಳನ್ನ ತುಂಬ ಚೆನ್ನಾಗಿ ಹೇಳ್ತಾರೆ. ಹೋಗಿ ಮತ್ತು ಹಾಗೆ ನೀವು ಗುರುದಕ್ಷಿಣೆ ಕೊಡೋ ಹಾಗಿದ್ದರೆ ಅಲ್ಲಿಗೆ ಕಳಿಸ್ಬೋದು. ಅವ್ರದ್ದು ಲಿಂಕ್ ಕೂಡ ಕಳಿಸ್ತೀನಿ ನಾನು. ಯಾರು ಬೇಕಾದರೂ ಗುರುದಕ್ಷಿಣೆ ಕಳಿಸ್ಬೋದು. ಓಕೆ, ನಾಳೆ ಕೂಡ ಅನೌನ್ಸ್ ಮಾಡ್ತೀನಿ. ಸ್ವಲ್ಪ ಜ್ಞಾಪಕ ಮಾಡಿ, ಮರೆತು ಹೋಗ್ತಾ ಇದೆ. ಹಾಗೆ ಓಕೆ, ಥ್ಯಾಂಕ್ ಯು ಸರ್. ಜೈ ಶ್ರೀ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಶ್ರೀರಾಮ್. ಜೈ ಶ್ರೀರಾಮ್. ರಕ್ಷಿತಾ ಅವರೇ, ಹೇಳಿ ಸರ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಹೋಗಿ ಹೀಗೆ ಅದು ಕೇಳ್ಕೊತ ಓದ್ತಾ ಯಾವ್ದಾದ್ರು ಪುಸ್ತಕ ಓದ್ತಾ ಇದ್ದೀರಾ ಇವಾಗ ನೀವು? ಇಲ್ಲ ಸರ್, ಬರೀ ನೀವ್ ಹೇಳೋದೇ ಅರ್ಥ ಆಗ್ತಿದೆ ನನಗೆ. ಪರವಾಗಿಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊತಾ ಇದ್ದೀರಾ. ಕಷ್ಟ ಏನಿಲ್ಲಮ್ಮ. ಜೊತೆಗೆ ಯಾವುದಾದ್ರೂ ಪುಸ್ತಕ ಓದೋ ಅಭ್ಯಾಸ ಇದ್ದರೆ ಓದೋಕ್ಕೆ ಶುರು ಮಾಡಿ. ಇವ್ರನ್ನೇ ಕೇಳಿದ್ರೆ ಹೇಳ್ತಾರೆ ನಿಮಗೆ, ಅಥವಾ ನಾವು ಅಲ್ಲೇ ಎಲ್ಲ ನೋಡಿದ್ರೆ ಅಲ್ಲಿ ಹೇಳ್ತಾರೆ. ಮತ್ತು ಅವ್ರ ಹತ್ರ ಡಿಸ್ಕಷನ್ಸ್ ಮಾಡ್ತಾ ಇರ್ತಾರಂತೆ. ಮಾಡ್ತಾ ಇದ್ದು ಅವ್ರ ಹತ್ರ ಕೇಳ್ತಾ ಇದ್ದರೆ ಚೆನ್ನಾಗಿ ಅರ್ಥ. ಒಳ್ಳೆಯದಮ್ಮ, ಸಂತೋಷ. ಸರಿ ಸರ್, ನಮಸ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.